ಸಭಾಧ್ಯಕ್ಷರಾಗಿದ್ದುವಂಥ ನಮ್ಮ ಯುಟಿ ಖಾದರ್ ಅವರು ಅವರ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ಅತಿ ವಿದ್ಯಾವಂತ ದಂತ ವೈದ್ಯರಾಗಿ ಮತ್ತು ಪ್ರೊಫೆಸರ್ ಆಗಿ ಕೆಲಸ ಮಾಡಿದಂಥ ಒಬ್ಬರು ನಮ್ಮ ಶಾಸಕರಾಗಿರುವಂಥ ಭರತ್ ಶೆಟ್ಟಿ ಅವರು ಬಹಳ ಕ್ಷುಲ್ಲಕವಾಗಿ ಸುಳ್ಳು ಆರೋಪಗಳನ್ನು ಮಾಡಿರುವಂಥ ವಿಚಾರವಾಗಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ಯುಟಿ ಖಾದರ್ ಅವರ ವಿಚಾರವಾಗಿ ನಾವು ಪ್ರಥಮವಾಗಿ ನಾವು ತಿಳ್ಕೊಳ್ಳುವುದಾದರೆ, ಅವರು ಸುಮಾರು 5 ಬಾರಿ ಅವರು ಮಂಗಳೂರು ಕ್ಷೇತ್ರದ ಶಾಸಕರಾಗಿ ಅವರು ಆಯ್ಕೆಯಾಗಿದ್ದಾರೆ. ಜನಪ್ರಿಯ ಶಾಸಕರು. ಕರ್ನಾಟಕ ರಾಜ್ಯದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಅದೇ ರೀತಿಯಲ್ಲಿ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ, ಅದೇ ರೀತಿಯಲ್ಲಿ ನಗರಾಭಿವೃದ್ಧಿ ಇಲಾಖೆಯ ಮಂತ್ರಿಗಳಾಗಿ ಸಮರ್ಥ ಮತ್ತು ದಕ್ಷ ಆಡಳಿತವನ್ನು ನೀಡಿದಂಥ ಒಬ್ಬ ಮಂತ್ರಿಯಾಗಿ ಹೆಸರನ್ನು ಗಳಿಸಿದಂಥವರು ಯುಟಿ ಖಾದರ್ ಅವರು. ಅವರು ಯಾವ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ, ಭ್ರಷ್ಟಾಚಾರ ರಹಿತವಾಗಿ ಎಲ್ಲರೊಂದಿಗೆ ಎಲ್ಲ ಜಾತಿ ಧರ್ಮವನ್ನು ಸಮಾನವಾಗಿ ಕಾಣುವುದರ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಪ್ರತಿಭಾವಂತ ಉತ್ತಮ ದಕ್ಷ ಆಡಳಿತಗಾರ, ಉತ್ತಮ ಮಂತ್ರಿ ಎನ್ನುವಂಥ ಒಂದು ಹೆಸರನ್ನು ಕೂಡ ಪಡೆದಿರುವಂಥವರು. ಆ ಒಂದು ಕಾರಣದಿಂದ ಇಂದಿನ ಏನು ಕಾಂಗ್ರೆಸ್ ಸರ್ಕಾರ ಇದೆ, ಈ ಸರ್ಕಾರದಲ್ಲಿ ಅವರನ್ನು ಸಭಾಧ್ಯಕ್ಷರಾಗಿ ಪಕ್ಷ ಆಯ್ಕೆ ಮಾಡುವುದರ ಮೂಲಕ ಅವರಿವತ್ತು ಸಮರ್ಥವಾಗಿ ಸಭಾಧ್ಯಕ್ಷ ಸ್ಥಾನವನ್ನು, ಅದಕ್ಕೆ ಗೌರವವನ್ನು ತರುವುದರ ಮೂಲಕ ಇವತ್ತು ಕೆಲಸವನ್ನು ಮಾಡ್ತಾ ಇರುವಂಥ ಒಬ್ಬ ಸಭಾಧ್ಯಕ್ಷರು. ಅದೊಂದು ಸಂವಿಧಾನದಾನಿಕ ಹುದ್ದೆ. ಅದು ಆ ಹುದ್ದೆಗೆ ಯಾವುದೇ ರೀತಿಯ ಕಳಂಕ ಬಾರದಂಥ ರೀತಿಯಲ್ಲಿ, ಆ ಒಂದು ವಿಧಾನಸಭೆಗೆ ಒಂದು ಘನತೆ ತರುವಂಥ ರೀತಿಯಲ್ಲಿ ಎಲ್ಲ ಶಾಸಕರುಗಳಿಗೆ ಸಮಾನವಾಗಿ ಅವರ ಹಕ್ಕುಗಳನ್ನು, ಅವರ ಏನು ಪ್ರತಿಪಾದನೆಗಳಿವೆ ಅದನ್ನು ಮಾಡುವುದಕ್ಕೆ ಅನುಕೂಲ ಮಾಡುವಂಥ ರೀತಿಯಲ್ಲಿ ಎಲ್ಲ ಅವಕಾಶಗಳನ್ನು ಅವರಿಗೆ ನೀಡ್ತಾ, ಪ್ರತಿಪಕ್ಷಗಳ ಮಿತ್ರ ಅಂತಲೇ ಅವರು ಯಾವಾಗಲೂ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಒಂದು ಕೆಲಸ ಮಾಡಿದಂಥ ಹಾಗೂ ಮಾಡ್ತಿರುವಂಥ ಒಬ್ಬ ಸಭಾಧ್ಯಕ್ಷರಾಗಿರುವಂಥವರು ಯುಟಿ ಖಾದರ್ ಅವರು. ಅವರ ವಿರುದ್ಧವಾಗಿ ಇವತ್ತು ನಮ್ಮ ಉತ್ತರ ಕ್ಷೇತ್ರದ ಶಾಸಕರಾಗಿರುವಂಥ ಭರತ್ ಶೆಟ್ಟಿಯವರು ಭಾಳ ಕ್ಷುಲ್ಲಕವಾಗಿ ಅವರು ಮಾತಾಡಿರುವಂಥ ವಿಚಾರವನ್ನು ನೋಡಿದರೆ ಎಲ್ಲೋ ಒಂದು ಕಡೆ ಶಾಸಕ ಸ್ಥಾನಕ್ಕೆ ಕೂಡ ಅವರು ಅರ್ಹ ವ್ಯಕ್ತಿ ಅಲ್ಲ, ಮತ್ತು ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಕಳಂಕ ಅಂತಲೂ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛಪಡ್ತಾ ಇದ್ದೇನೆ. ಇದನ್ನು ಯಾಕೆ ಹೇಳ್ತಾ ಇದ್ದಾನೆ ಅಂತ ಹೇಳಿದರೆ, ನಿಮಗೆ ಗೊತ್ತಿರಬಹುದು, ಭರತ್ ಶೆಟ್ಟಿಯವರು ನಮ್ಮ ಪಾರ್ಲಿಮೆಂಟಿನ ವಿರೋಧ ಪಕ್ಷದ ನಾಯಕರಾಗಿರುವಂಥ ರಾಹುಲ್ ಗಾಂಧೀಜಿಯವರ ವಿರುದ್ಧವಾಗಿ ಬಹಳ ಅವಹೇಳನಕಾರಿಯಾದಂಥ ಒಂದು ಪದವನ್ನು ಅವರು ಉಪಯೋಗ ಮಾಡಿದರು. ಅದರ ವಿಚಾರವಾಗಿ ಅವರ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿತ್ತು. ಈ ವಿಚಾರದಲ್ಲಿ ಅವರು ಹೈಕೋರ್ಟ್ಗೆ ಅದನ್ನು ಚಾರ್ಜ್ ಶೀಟನ್ನು ಕ್ವಾಶ್ ಮಾಡಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಹೈಕೋರ್ಟಿಗೆ ಅವರು ಅಪ್ರೋಚ್ ಮಾಡಿದಂಥ ಒಂದು ಸಂದರ್ಭದಲ್ಲಿ ಹೈಕೋರ್ಟ್ ಒಂದು ಮಾತನ್ನು ಹೇಳಿತು, ಶಾಸಕರಾಗಿ ನಿಮ್ಮ ನಾಲಿಗೆಯ ಮೇಲೆ ಹಿಡಿತವನ್ನು ಇಟ್ಕೊಳ್ಳಿ ಎನ್ನುವಂಥ ಒಂದು ಮಾತನ್ನು ಇವತ್ತು ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯ ಹೇಳಿದೆ ಅಂತ ಹೇಳಿದರೆ ಅದನ್ನು ನಾವಿವತ್ತು ಮನಗಾಣಬೇಕಾಗಿದೆ, ಅವರ ಘನತೆ ಏನು ಅಂತ ಹೇಳುವಂಥದ್ದು. ಅದೇ ರೀತಿಯಲ್ಲಿ ವಿಧಾನಸಭಾ ಕಲಾಪಗಳಲ್ಲಿ ಅಲ್ಲಿಯ ನೀತಿ ನಿಯಮಗಳೇನಿದೆ ಅದಕ್ಕೆ ವಿರುದ್ಧವಾಗಿ ಅವರ ನಡತೆ ಏನಿತ್ತು, ಈ ನಿಟ್ಟಿನಲ್ಲಿ ಅವರು ವಿಧಾನಸಭಾ ಕಲಾಪಗಳಿಂದ ಅಮಾನತು ಕೂಡ ಆದಂಥ ಒಬ್ಬ ಶಾಸಕ ಅಂತ ಹೇಳುವಂಥದ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಕೂಡ ಅದು ಬಹಳ ಒಂದು ಕಳಂಕವನ್ನು ತರುವಂಥ ಒಂದು ವಿಚಾರ. ಇವರ ಈ ಒಂದು ಏನು ವಿಚಾರವನ್ನು ನೋಡಿದಾಗ, ಬಿಹೇವಿಯರನ್ನು ನೋಡುವಾಗ ಎಲ್ಲ ಒಂದು ಕಡೆ ಪ್ರಚಾರಕ್ಕಾಗಿ ದ್ವೇಷ ಭಾಷಣಗಳನ್ನು ಹೇಳುವಂಥದ್ದು ಅಥವಾ ಈ ರೀತಿಯ ಕ್ಷುಲ್ಲಕವಾದಂಥ ಸುಳ್ಳು ಆರೋಪಗಳನ್ನು ಘನತವೆತ್ತ ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿರುವಂಥ ಸ್ಪೀಕರ್ ವಿರುದ್ಧ ಮಾತಾಡುವಂಥದ್ದು, ಈ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ನೀಚ ಮತ್ತು ಕೆಟ್ಟ ರಾಜಕೀಯವನ್ನು ಅವರು ಮಾಡ್ತಾ ಇದ್ದಾರೆ. ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಶೋಭೆ ತರುವಂಥ ವಿಚಾರದಲ್ಲಿ ಅವರು ಇವತ್ತು ಯಾವುದೇ ಕೆಲಸವನ್ನು ಮಾಡ್ತಾ ಇಲ್ಲ ಅಂತ ಹೇಳುವಂಥ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ.
ಏನಿವತ್ತು ಲಾಕರ್ನ ಬಗ್ಗೆ ಇರ್ಬೋದು ಅಥವಾ ಅನೇಕ ಸವಲತ್ತುಗಳನ್ನು ಇವತ್ತು ನಮ್ಮ ಸಭಾಧ್ಯಕ್ಷರು ಏನು ಶಾಸಕರಿಗೆ ಕೊಟ್ಟಿದ್ದಾರೆ, ಅವರ ಘನತೆಗೆ ತಕ್ಕಂಥ ರೀತಿಯಲ್ಲಿ ಅವರು ಇರಬೇಕು, ಕಲಾಪಗಳಲ್ಲಿ ಭಾಗವಹಿಸಬೇಕು, ಯಾವುದೇ ರೀತಿಯಲ್ಲಿ ಅವರು ಸಮಯವನ್ನು ವ್ಯರ್ಥ ಮಾಡಬಾರ್ದು ಎನ್ನುವ ನಿಟ್ಟಿನಲ್ಲಿ ಯಾವ ರೀತಿಯ ಅನುಕೂಲಗಳನ್ನು ಅವರು ಮಾಡಿಕೊಟ್ಟಿದ್ದಾರೆ. ಅದರ ವಿರುದ್ಧವಾಗಿ ಇವತ್ತು ಎಲ್ಲೋ ಒಂದು ಕಡೆ ಭ್ರಷ್ಟಾಚಾರದ ಆರೋಪ ಇದೆ ಎನ್ನುವಂಥ ನಿಟ್ಟಿನಲ್ಲಿ ಅವರು ನೇರವಾಗಿ ಇವತ್ತು ಮಾತಾಡಿರುವಂಥದ್ದು ಬಹಳ ವಿಷಾದನೀಯ. ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ಶಾಸಕರಾಗಿ, ದಕ್ಷಿಣ ಕನ್ನಡ ಜಿಲ್ಲೆಯ ಇನ್ನೊಬ್ಬ ಸಭಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವಂಥವರ ವಿರುದ್ಧವಾಗಿ ಈ ರೀತಿ ದಾಖಲೆ ರಹಿತವಾಗಿ ಆರೋಪ ಮಾಡಿರುವಂಥದ್ದು ಗಂಭೀರವಾದಂಥ ವಿಚಾರ. ನನ್ನ ನೇರ ಪ್ರಶ್ನೆ ಭರತ್ ಶೆಟ್ಟಿ ಅವರಿಗೆ, ಸರ್ಕಾರದ ಹಣ ಈ ರೀತಿ ಪೋಲನ್ನು ಮಾಡಿದ್ದಾರೆ ಎನ್ನುವಂಥ ನಿಟ್ಟಿನಲ್ಲಿ ಕೇಳುವಂಥ ನೀವು, ಕೋವಿಡ್ ಸಂದರ್ಭದಲ್ಲಿ ನಿಮ್ಮ ಸರ್ಕಾರ ರಾಜ್ಯದಲ್ಲಿ ಆಡಳಿತದಲ್ಲಿತ್ತು. ಆ ಸಂದರ್ಭದಲ್ಲಿ ಅನೇಕ ಪರಿಕರಗಳನ್ನು, ಮೆಡಿಕಲ್ ಪರಿಕರಗಳನ್ನು ಪರ್ಚೇಸ್ ಮಾಡಿದರು, ಸರ್ಕಾರ ಪರ್ಚೇಸ್ ಮಾಡಿರುವಂಥದ್ದು. PPE ಕಿಟ್, N95 ಮಾಸ್ಕ್, ವೆಂಟಿಲೇಟರ್ಸ್, RT-PCR ಟೆಸ್ಟ್ ಕಿಟ್ಸ್, ರ್ಯಾಪಿಡ್ ಆಂಟಿಜನ್ ಕಿಟ್ಸ್, ಆಕ್ಸಿಜನ್ ಪ್ಲಾಂಟ್ ಕಾಮಗಾರಿಗಳು, ಅದೇ ರೀತಿಯಲ್ಲಿ ಉಳಿದಂಥ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸುಮಾರು 7,200 ಕೋಟಿ ಭ್ರಷ್ಟಾಚಾರ, ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದಂಥ ಸರ್ಕಾರದಲ್ಲಿ ನೀವು ಶಾಸಕರಾಗಿದ್ರಿ. ಆ ಸಂದರ್ಭದಲ್ಲಿ ಇದನ್ನು ನಾವು ಹೇಳ್ತಾ ಇಲ್ಲ, ಇದನ್ನು ಜಸ್ಟಿಸ್ ಜಾನ್ ಮೈಕಲ್ ಡಿಕುನ್ನ ಕಮಿಷನ್ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿರುವಂಥ ಒಂದು ರಿಪೋರ್ಟನ್ನು ನಾನು ನಿಮಗೆ ಈಗ ಹೇಳ್ತಾ ಇರುವಂಥದ್ದು. ಆ ಸಂದರ್ಭದಲ್ಲಿ ಕೂಡ ನೀವು ಶಾಸಕರಾಗಿದ್ರಿ ಭರತ್ ಶೆಟ್ಟಿ ಅವರೇ. ನಿಮ್ಮ ಸರ್ಕಾರ ಇತ್ತು, ಸಾರ್ವಜನಿಕರ ಹಣವನ್ನು ಅಲ್ಲಿ ಖರ್ಚು ಮಾಡಿದ್ರು ಎನ್ನುವಂಥದ್ದನ್ನು ಕೂಡ ನೀವು ಮರಿಬಾರದು. ನಿಮಗೆ ಗೊತ್ತಿರಬಹುದು, ಸುಮಾರು 332ರಿಂದ 175 ರೂಪಾಯಿಗೆ ಸಿಗುವಂಥ PPE ಕಿಟ್ಗಳನ್ನು 2,104 ರೂಪಾಯಿಗೆ ಖರೀದಿ ಮಾಡಿದವರು ನಿಮ್ಮ ಸರ್ಕಾರ. ಅದೇ ರೀತಿಯಲ್ಲಿ N95 ಮಾಸ್ಕ್ 10ರಿಂದ 75 ರೂಪಾಯಿಗೆ ಸಿಗುವಂಥ ಏನು ಮಾಸ್ಕ್ ಏನಿದೆ ಅದನ್ನು 230 ರೂಪಾಯಿಯಾಗಿ ಖರೀದಿ ಮಾಡಿದ್ರಿ. ಅದೇ ರೀತಿಯಲ್ಲಿ ವೆಂಟಿಲೇಟರ್ಸ್ 115 ಯೂನಿಟ್, ಅದರಲ್ಲೂ ಕೂಡ ಮಿಸ್ಸಿಂಗ್ ಆಗಿದೆ, ಅದು ಎಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಅದರಲ್ಲಿ 173 ಕೋಟಿ ಭ್ರಷ್ಟಾಚಾರ ಆಗಿರುವಂಥದ್ದು. N95 ಮಾಸ್ಕಿನಲ್ಲಿ 4 ಕೋಟಿ ಭ್ರಷ್ಟಾಚಾರ ಆಗಿದೆ. PPE ಕಿಟ್ಟಿನಲ್ಲಿ 14 ಕೋಟಿ ಭ್ರಷ್ಟಾಚಾರ ಆಗಿದೆ. RT-PCR 45 ಕೋಟಿ ಭ್ರಷ್ಟಾಚಾರ ಆಗಿದೆ. ಆಕ್ಸಿಜನ್ ಪ್ಲಾಂಟ್ ಕಾಮಗಾರಿಯಲ್ಲಿ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ. ಆ ಸಂದರ್ಭದಲ್ಲಿ ನೀವು ಯಾಕೆ ಮಾತಾಡಿಲ್ಲ ಎನ್ನುವಂಥ ನೇರ ಪ್ರಶ್ನೆಯನ್ನು ಇವತ್ತು ನಾನು ಕೇಳ್ತಾ ಇದ್ದೇನೆ. ಇದಕ್ಕೆ ನೀವು ಉತ್ತರ ಇವತ್ತು ಕೊಡಬೇಕಾಗಿದೆ. ಆಗ ಕೂಡ ನೀವು ಶಾಸಕರಾಗಿದ್ರಿ. ಈಗ ಇರುವಂಥ ಕಾಳಜಿ ಆ ಸಂದರ್ಭದಲ್ಲಿ ನಿಮಗೆ ಯಾಕೆ ಇರಲಿಲ್ಲ ಎನ್ನುವಂಥದ್ದು ಜನರ ಪ್ರಶ್ನೆ ಹಾಗೂ ಕಾಂಗ್ರೆಸ್ ಪಕ್ಷದ ನೇರ ಪ್ರಶ್ನೆ. ನೀವು ಇದಕ್ಕೆ ಉತ್ತರಿಸಬೇಕಾಗಿದೆ. ಅದೇ ರೀತಿಯಲ್ಲಿ ಶಾಸಕರಾಗಿ ನೀವು ಕೆಲಸ ಮಾಡಿದವರು, 4G ಬಗ್ಗೆ ಕೂಡ ನೀವು ಮಾತಾಡಿದ್ರಿ. ಕಾನೂನಿನ ವಿಚಾರವಾಗಿ ಮಾತಾಡುವಾಗ ಕಾನೂನನ್ನು ತಿಳ್ಕೊಂಡು ನೀವು ಮಾತಾಡಬೇಕಾಗ್ತದೆ. 4Gಯಲ್ಲಿ ಈ ಪ್ರೊಕ್ಯೂರ್ಮೆಂಟ್ ಏನು KTTP ಆ್ಯಕ್ಟ್ ಏನಿದೆ ಅದರಲ್ಲಿ 4G ಇದೆ, ಎಲ್ಲ ಖರೀದಿಗಳನ್ನು ಈ ಪ್ರೊಕ್ಯೂರ್ಮೆಂಟ್ ಮುಖಾಂತರ ಮಾಡಬಹುದು ಅಂತ ಹೇಳುವಂಥ ವಿಚಾರದಲ್ಲಿರುವಂಥ ಒಂದು ವಿಚಾರ. ಇದರಲ್ಲಿ ಏನಾದರೂ ನಿಮಗೆ ಸಂಶಯ ಇದೆ ಅಂತ ಹೇಳಿದರೆ, ಹಣಕಾಸು ಇಲಾಖೆ ಇದೆ, ಹಣಕಾಸು ಇಲಾಖೆಯಿಂದ ಹಣಕಾಸಿನ ಬಗ್ಗೆ ಎಲ್ಲಾದರೂ ಇರ್ರೆಗ್ಯುಲಾರಿಟೀಸ್ ಆಗಿದ್ದರೆ ನಿಮಗೆ ಅಲ್ಲಿ ಹೋಗಿ ನಿಮಗೆ RTಯಲ್ಲಿ ಅರ್ಜಿ ಹಾಕಿ ನಿಮಗೆ ಅದರ ಬಗ್ಗೆ ಎಲ್ಲವನ್ನು ಕೂಡ ಪಡ್ಕೊಳ್ಬೋದು. ಅದರ ಬದಲಾಗಿ ಏನು ಇವತ್ತು ಕೆಲವು ಸೌಲಭ್ಯಗಳನ್ನು ಇವತ್ತು ನಮ್ಮ ಸ್ಪೀಕರ್ ಅವರು ಇವರಿಗೆ ಕೊಟ್ಟಿದ್ದಾರೆ, ಶಾಸಕರುಗಳಿಗೆ ಕೊಟ್ಟಿದ್ದಾರೆ. ಈ ಹಿಂದೆ ಯಾವ ಯಾವ ವಿಚಾರಗಳು ಹಳೇದಾಗಿದೆ ಅವುಗಳನ್ನು ಬದಲಾವಣೆ ಮಾಡುವಂಥದ್ದು ಸಹಜ ಪ್ರಕ್ರಿಯೆ. ಅಭಿವೃದ್ಧಿ ಅಂತ ಹೇಳುವಂಥದ್ದು ಇರ್ತದೆ. ನಿಮ್ಮ ಹತ್ರ ನಾನು ನೇರವಾಗಿ ಕೇಳುವಂಥದ್ದು, 4G ವಿಚಾರವಾಗಿ ಏನು ಸ್ಪೀಕರ್ ಬಗ್ಗೆ ನೀವು ಮಾತಾಡಿದ್ದೀರಿ, ನಿಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ವಿಶ್ವೇಶ್ವರ ಕಾಗೇರಿ ಅವರು ಸ್ಪೀಕರ್ ಆಗಿದ್ದರು.
ಆ ಸಂದರ್ಭದಲ್ಲಿ ಖರೀದಿ ಮಾಡಿದಂಥ ವಿಚಾರವನ್ನು ನೀವೇನಾದರೂ RTಯಲ್ಲಿ ಕೇಳಿ ಪಡ್ಕೊಂಡಿದ್ದೀರಾ? ಇದ್ದರೆ ಅದನ್ನು ಬಿಡುಗಡೆ ಮಾಡಿ, ಇಲ್ಲದಿದ್ದರೆ ನಾವು RTಯಲ್ಲಿ ಅದನ್ನು ಪಡ್ಕೊಂಡು ಬಿಡುಗಡೆ ಮಾಡ್ತೇವೆ ಮುಂದಿನ ದಿನಗಳಲ್ಲಿ. ಅದಕ್ಕೆ ನೀವು ನೇರವಾಗಿ ನೀವು ಕೂಡ ಸಿದ್ಧರಾಗಿ ಅಂತ ಹೇಳುವಂಥ ವಿಚಾರವನ್ನು ನೇರವಾಗಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಿಮಗೆ ಹೇಳಲಿಕ್ಕೆ ನಾನು ಇಚ್ಛೆಪಡ್ತಾ ಇದ್ದೇನೆ. ಶಾಸಕರಾಗಿ ನೀವು ಏನು ಮಾಡಿದ್ರಿ ಉತ್ತರ ನಿಮ್ಮ ಕ್ಷೇತ್ರದಲ್ಲಿ? ಇಂಡಸ್ಟ್ರಿಯಲ್ ಎಸ್ಟೇಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂಥದ್ದು ನಿಮ್ಮ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಎಲ್ಲ ತಣ್ಣೀರುಬಾವಿ ಬೀಚು, ಪಣಂಬೂರು ಬೀಚು, ಸುರತ್ಕಲ್ ಬೀಚು, ಎಲ್ಲ ಫೇಮಸ್ ಬೀಚುಗಳಿರುವಂಥದ್ದು ನಿಮ್ಮ ಕ್ಷೇತ್ರದಲ್ಲಿ. ಟೂರಿಸಂ ಡೆವಲಪ್ ಮಾಡಲಿಕ್ಕೆ ನೀವೇನು ಕೊಡುಗೆ ಕೊಟ್ಟಿದ್ದೀರಿ, ಏನು ಕೆಲಸ ಮಾಡಿದ್ದೀರಿ 2 ಅವಧಿಯಲ್ಲಿ? ಅದೇ ರೀತಿಯಲ್ಲಿ ಇಂಡಸ್ಟ್ರಿಯಲ್ ಎಸ್ಟೇಟಿನ ಒಳಗಡೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ನ ವಿಚಾರವಾಗಿ ನೀವು ಏನನ್ನು ನೀವು ಮಾಡಿದ್ದೀರಿ? ನಿಮ್ಮ ಕ್ಷೇತ್ರದ ಯುವಕರಿಗೆ ಉದ್ಯೋಗಾವಕಾಶ ಸೃಷ್ಟಿ ಮಾಡುವಂಥ ನಿಟ್ಟಿನಲ್ಲಿ ಟೂರಿಸಂ ಅಥವಾ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ವಿಚಾರದಲ್ಲಿ ನೀವು ಕೆಲಸ ಮಾಡ್ತಿದ್ರೆ ಇವತ್ತು ನಿರುದ್ಯೋಗ ಸಮಸ್ಯೆ ಇವತ್ತು ಇಲ್ಲಿ ಬರ್ತಾ ಇರಲಿಲ್ಲ ಎನ್ನುವಂಥದ್ದನ್ನು ನೀವು ಮನಗಾಣಬೇಕಾಗಿದೆ. ಕಾಂಗ್ರೆಸ್ ಸರ್ಕಾರ ಈ ಹಿಂದೆ ಇದ್ದಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ನೀಡಿದಂಥ ಒಂದು ಸುರತ್ಕಲ್ನ ಮಾರುಕಟ್ಟೆ ಸುಮಾರು 70 ಕೋಟಿ ರೂಪಾಯಿಯಲ್ಲಿ ಅದನ್ನು ಕಾಮಗಾರಿ ಅದಕ್ಕೆ ಸ್ಯಾಂಕ್ಷನ್ ಆಗಿತ್ತು. ಇಂದಿಗೂ ಕೂಡ ಅದನ್ನು ಕಂಪ್ಲೀಟ್ ಮಾಡುವಂಥ ಒಂದು ಯೋಗ್ಯತೆ ನಿಮಗೆ ಇಲ್ಲ ಅಂತ ಹೇಳುವಂಥದ್ದನ್ನು ನೇರವಾಗಿ ನಾನು ಹೇಳ್ತಾ ಇದ್ದೇನೆ. ಇವತ್ತದು 100-120 ಕೋಟಿಯ ಹತ್ರ ಅದರ ಖರ್ಚು ವೆಚ್ಚಗಳು ಬರ್ತಾ ಇದೆ ಅಂತ ಹೇಳಿದರೆ ನಿಮ್ಮ ಇರ್ರೆಸ್ಪಾನ್ಸಿಬಲ್ ಒಂದು ವಿಚಾರದಿಂದ ಇದು ಆಗಿರುವಂಥದ್ದು, ನಿಮ್ಮ ಬೇಜವಾಬ್ದಾರಿತನದಿಂದ ಆಗಿದೆ. ಇದರಲ್ಲೂ ಕೂಡ ಸರ್ಕಾರದ ಹಣ ಹೆಚ್ಚು ಖರ್ಚಾಗುವಂಥ ನಿಟ್ಟಿನಲ್ಲಿ ಆಗಿದೆ. ಕ್ಲಬ್ದ ಸಂದರ್ಭದಲ್ಲಿ ನೀವು ಅದನ್ನು ನೀವು ಪೂರ್ಣಗೊಳಿಸಿದ್ದಿದ್ರೆ 70 ಕೋಟಿಯಲ್ಲಿ ಆ ಮಾರುಕಟ್ಟೆ ಇವತ್ತು ಆಗ್ತಿತ್ತು. ಇವತ್ತು ಸುಮಾರು 40-50 ಕೋಟಿ ವೆಚ್ಚ ಇವತ್ತು ಇನ್ಕ್ರೀಸ್ ಆಗಿದ್ದರೆ ನಿಮ್ಮ ಬೇಜವಾಬ್ದಾರಿತನದಿಂದ ಅಂತ ಹೇಳುವಂಥದ್ದನ್ನು ನೀವು ಮರಿಬಾರ್ದು. ಇದನ್ನೆಲ್ಲ ನೀವು ಇಟ್ಟುಕೊಂಡು ಇವತ್ತು ಸ್ಪೀಕರ್ ವಿರುದ್ಧವಾಗಿ ಮಾತಾಡುವಂಥದ್ದು ಸಮಂಜಸ ಅಲ್ಲ ಎನ್ನುವಂಥದ್ದನ್ನು ನೀವು ಮನಗಾಣಬೇಕಾಗಿದೆ. ವಿಧಾನಸಭಾ ಅಧಿವೇಶನ ಸಂದರ್ಭಗಳಲ್ಲಿ ಶಾಸಕರುಗಳು ವಿಧಾನಸಭಾ ಕಲಾಪಗಳಲ್ಲಿ ಅತಿ ಹೆಚ್ಚು ಸಮಯ ಭಾಗವಹಿಸಬೇಕು. ಅವರ ವಿಧಾನಸಭಾ ಕ್ಷೇತ್ರಗಳ ಮತ್ತು ಕುಂದುಕೊರತೆಯ ಬಗ್ಗೆ ಆಯಾ ಇಲಾಖೆಗಳ ಮಂತ್ರಿಗಳ ಗಮನ ಸೆಳೆದು ಆಯಾ ಕ್ಷೇತ್ರಗಳ ಅಭಿವೃದ್ಧಿಗಾಗಿ ಕೆಲಸ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಶಾಸಕರುಗಳ ಏನು ಕಲಾಪಗಳಲ್ಲಿ ಭಾಗವಹಿಸುವಿಕೆ ಕಡಿಮೆ ಆಗ್ತಾ ಇದೆ ಎನ್ನುವಂಥ ವಿಚಾರಗಳು ಸಾರ್ವಜನಿಕ ವಲಯದಲ್ಲಿ ಒಂದು ಚರ್ಚೆಗೆ ಬಂದಂಥ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಇದನ್ನು ಸ್ಟಡಿ ಮಾಡೋದ್ರ ಮೂಲಕ ಅವರಿಗೆ ಯಾವ ರೀತಿಯ ಸೌಲಭ್ಯಗಳು ಬೇಕಾಗಿದೆ ಎನ್ನುವಂಥ ನಿಟ್ಟಿನಲ್ಲಿ ಅವರು ಕೆಲವು ಸೌಲಭ್ಯಗಳನ್ನು ಅವರು ನೀಡಿರುವಂಥದ್ದು ಒಂದು ಸರಿಯಾದ ಒಂದು ಕ್ರಮ ಸಭಾಧ್ಯಕ್ಷರಾಗಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಬೆಳಿಗ್ಗೆ ಅಧಿವೇಶನ ಸ್ಟಾರ್ಟ್ ಆದರೆ ಮಧ್ಯರಾತ್ರಿ ತನಕ ಅಧಿವೇಶನ ಇರ್ತದೆ. ಮನುಷ್ಯರಾಗಿ ನೀವು ಕೂಡ ಈ ಕಲಾಪಗಳಲ್ಲಿ ನೀವು ಏನು ಪಾರ್ಟಿಸಿಪೇಟ್ ಮಾಡುವಂಥ ಸಂದರ್ಭದಲ್ಲಿ ನಿಮಗೂ ಕೂಡ ಸ್ವಲ್ಪ ಸುಸ್ತಾಗುವಂಥದ್ದು ಇರ್ಬೋದು, ಅಥವಾ ಬೇರೆ ಬೇರೆ ವಿಚಾರದಲ್ಲಿ ಸ್ವಲ್ಪ ವಿಶ್ರಾಂತಿ ಪಡೆಯುವಂಥ ವಿಚಾರದಲ್ಲಿ ಶಾಸಕರುಗಳ ನಮ್ಮ ಯುವಕರಿಂದ ಹಿಡಿದು ಅತಿ ಹೆಚ್ಚು ವಯಸ್ಸಾದ ಶಾಸಕರು ಕೂಡ ಇದ್ದಾರೆ. 70 ವರ್ಷ 75 ವರ್ಷದವರೆಗಿರುವವರು ಎಲ್ಲರ ವಿಚಾರವನ್ನು ಮನಗಂಡು ಅದಕ್ಕೆ ಬೇಕಾದಂಥ ನಿಟ್ಟಿನಲ್ಲಿ ಅವರಿಗೆ ವಿಶ್ರಾಂತಿ ಇರಬಹುದು, ಊಟದ ವ್ಯವಸ್ಥೆ ಇರಬಹುದು, ಅಥವಾ ಎಲ್ಲ ವಿಚಾರಗಳನ್ನು ನೀಡಿರುವಂಥದ್ದು. ಅದನ್ನು ನೀವು ಎಂಜಾಯ್ ಮಾಡಿದ್ರಿ ಆ ಸಂದರ್ಭದಲ್ಲಿ. ಆಗ ಯಾಕೆ ನೀವು ಮಾತಾಡಲಿಲ್ಲ? ಈಗ ಯಾಕೆ ಈ ಸಂದರ್ಭದಲ್ಲಿ ಯಾಕೆ ನೀವು ಮಾತಾಡ್ತಾ ಇದ್ದೀರಿ? ರಾಜಕೀಯಕ್ಕಾಗಿ ಮಾತಾಡ್ತಾ ಇದ್ದೀರಾ ನೀವು ಆ ಸಂದರ್ಭದಲ್ಲಿ ಮಾತಾಡಬೇಕಾಗಿತ್ತು. ಆದ್ದರಿಂದ ಶಾಸಕರಿಗೆ ವಿಧಾನಸೌಧದಲ್ಲಿ ಎಲ್ಲ ಸೌಲಭ್ಯಗಳನ್ನು ಒದಗಿಸುವಂಥದ್ದು ಶಾಸಕಾಂಗ ಸಭೆಯ ಸುಗಮ ಮತ್ತು ಪರಿಣಾಮಕಾರಿ ಕಾರ್ಯನಿರ್ವಹಣೆಯನ್ನು ಖಚಿತಪಡಿಸುವ ಉದ್ದೇಶದಿಂದ ಇದು ಮಾಡಿರುವಂಥದ್ದು. ಇದೊಂದು ಆಡಳಿತಾತ್ಮಕ ಮತ್ತು ಸಾಂವಿಧಾನಿಕ ಒಂದು ಕ್ರಮ. ಇದರಲ್ಲಿ ತಪ್ಪನ್ನು ಹೇಗೆ ನೀವು ಕಂಡು ಹುಡುಕ್ತಾ ಇದ್ದೀರಿ? ಎಲ್ಲೋ ಒಂದು ಕಡೆ ಒಂದು ಶುಭ್ರ ಒಂದು ಟ್ರ್ಯಾಕ್ ರೆಕಾರ್ಡ್ ಇರುವಂಥ ಒಬ್ಬ ವ್ಯಕ್ತಿಯ ಮೇಲೆ ಈ ರೀತಿಯ ಒಂದು ಸುಳ್ಳು ಆರೋಪವನ್ನು ನೀವು ಮಾಡಬಾರ್ದು. ಒಂದು ವೇಳೆ ಮಾಡುವುದಿದ್ರೆ ಸಾಂವಿಧಾನಿಕ ಹುದ್ದೆಯ ಗೌರವವನ್ನು ಘನತೆಯನ್ನು ನೀವು ಕೆಳಗಡೆ ಇಳಿಸಲಿಕ್ಕೆ ನೋಡ್ತಾ ಇರುವ ಸಂದರ್ಭದಲ್ಲಿ ನೀವು ಆಲೋಚನೆ ಮಾಡಬೇಕಾಗಿದೆ. ಕರ್ನಾಟಕ ರಾಜ್ಯದ ಘನತೆಯನ್ನು ಕೂಡ ನೀವು ಕೆಳಗೆ ಹಾಕಲಿಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ ಎನ್ನುವಂಥದ್ದನ್ನು ನೀವು ಮರಿಬಾರ್ದು. ನೀವೊಬ್ಬ ವಿದ್ಯಾವಂತ ಶಾಸಕ ಅಂತ ನೀವು ಹೇಳ್ತಾ ಇದ್ದೀರಿ. ವಿದ್ಯಾವಂತ ಶಾಸಕನಾಗಿದ್ದುಕೊಂಡು ಕರ್ನಾಟಕ ರಾಜ್ಯದ ಘನತೆಯ
ಕರ್ನಾಟಕ ರಾಜ್ಯದ ವಿಧಾನಸಭೆಯ ಘನತೆಯನ್ನ ಕುಗ್ಗಿಸುವಂತ ಕೆಲಸವನ್ನ ಹೇಳಿಕೆಗಳನ್ನ ನೀವು ಮಾಡಬಾರ್ದು ಎನ್ನುವಂತ ನೇರ ಮಾತನ್ನ ನಿಮಗೆ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾವುದೇ ಒಂದು ದಾಖಲೆಗಳಾಗ್ಲಿ, ಯಾವುದೇ ಒಂದು ವಿಚಾರ ಇಲ್ಲದಂತ ಸಂದರ್ಭದಲ್ಲಿ ಯಾರೇ ಒಂದು ವಿಚಾರವನ್ನ ಹೇಳಿದ್ರು ಕೂಡ ಅದು ಸುಳ್ಳು. ನಾನು ಕಾನೂನಿನ ತಜ್ಞನಾಗಿದ್ದುಕೊಂಡು ನಾನು ಹೇಳ್ತಾ ಇದ್ದೇನೆ, ಯಾವುದೇ ದಾಖಲೆ ಅವರ ಕೈಯಲ್ಲಿ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಯಾರೇ ಆಗ್ಲಿ ಇನ್ನೊಬ್ಬರ ಮೇಲೆ ಆ ರೀತಿ ಹೇಳುವಾಗ ಅದು ಆರೋಪ ಆಗ್ತದೆ. ಆರೋಪವನ್ನ ಸಾಬೀತು ಮಾಡಬೇಕಾದ್ರೆ ಅವರು ದಾಖಲೆಗಳನ್ನ ಬಿಡುಗಡೆ ಮಾಡಬೇಕಾಗ್ತದೆ. ಹೌದು, ಅವರು ದಾಖಲೆ ಇಲ್ಲದೆ ಮಾಡಿದ ಆರೋಪ ಯಾವುದು ಸುಳ್ಳು? ದಾಖಲೆ ಕೊಡಿ ಅಂತ ಅವರು ಆರ್ಟಿಐಯಲ್ಲಿ ಕೇಳಿದ್ದು, ಆರ್ಟಿಐ ಅರ್ಜಿ ಬಿಡುಗಡೆ ಮಾಡಿದ್ರ? ಅವರು ಆರ್ಟಿಐಯಲ್ಲಿ ಕೇಳಿದ್ದಾರೆ ಅಂತ ಹೇಳಿ ಅವರ ಆರ್ಟಿಐ ಅರ್ಜಿಯನ್ನ ನಿಮ್ಗೆ ಬಿಡುಗಡೆ ಮಾಡಿದಾರಾ? ನಮ್ಗೆ ಕೊಡ್ಲಿಲ್ಲ ಅಂತ ಹೇಳಿ, ಕೊಡ್ಲಿಕ್ಕೆ ಬರುದಿಲ್ಲ ಅಂತ ಹೇಳಿ ಸರ್ಕಾರ ಹೇಳಿದ ಬಗ್ಗೆ ಅದಕ್ಕೆ ನೀಡಿದ ಉತ್ತರವನ್ನ ಬಿಡುಗಡೆ ಮಾಡಿದಾರಾ? ಅವರು ಅರ್ಜಿನೂ ಹಾಕಿಲ್ಲ, ಅದಕ್ಕೆ ಸರ್ಕಾರದಿಂದ ಯಾವುದೇ ಉತ್ತರವೂ ಯಾರೇ ಹಾಕ್ಲಿ ಅದು ಅವರಲ್ಲಿ ಇರ್ಬೇಕಲ್ವಾ? ಓಕೆ, ನಾನು ಇನ್ನೊಂದು ಅವರಿಗೆ ನೇರವಾಗಿ ನಾನು ಹೇಳ್ತೇನೆ. ವಿಶ್ವೇಶ್ವರಯ್ಯ ಕಾಗೇರಿ ಅವರು ಕೂಡ ಅವರು ಸ್ಪೀಕರ್ ಆಗಿದ್ದಾಗ 4Gಯಲ್ಲಿ ಅನೇಕ ವಿಚಾರಗಳನ್ನ ಮಾಡಿದ್ರು. ನಾವು ಮಾಡ್ತೇವೆ, ನಾನು ಅದನ್ನೇ ಹೇಳುದು. ಅದನ್ನ ಆಗ ಯಾಕೆ ಇವರು ಮಾತಾಡಿಲ್ಲ? ಭರತ್ ಶೆಟ್ಟಿ ಅವರು ಆ ಸಂದರ್ಭದಲ್ಲಿ ಯಾಕೆ 4G ಬಗ್ಗೆ ಮಾತಾಡಿಲ್ಲ? ನಮ್ದು ಪ್ರಾಪರ್ ಚಾನೆಲ್ ನಲ್ಲಿ ಖರೀದಿ ಆಗಿದೆ. ಎರಡೂ ಪಕ್ಷಗಳಷ್ಟೇ ನಿಮ್ಮ ಭ್ರಷ್ಟಾಚಾರವನ್ನು ಒಂದರ ಮೇಲೆ ಒಂದು ಆರೋಪ ಮಾಡುತ್ತಾ ಮುಚ್ಚಿ ಆಗ್ತಾ ಇದ್ರಿ. ಒಂದು ಕೋವಿಡ್ ತೆಗೆದ್ರಿ, ಕೋವಿಡ್ ಅಲ್ಲಿ ಮಧ್ಯಂತರ ವರದಿ ಕೊಟ್ಟಿದೆ ಜಸ್ಟಿಸ್. ಏನ್ ಮಾಡಿದ್ರಿ? 1 ವರ್ಷ ಆಯ್ತಲ್ಲ. ನೋಡಿ, ಅದಕ್ಕೆ ತಗ್ಗುದಂತ ರೀತಿಯಲ್ಲಿ ಸರ್ಕಾರ ಕ್ಲಬ್ದ ಸಂದರ್ಭದಲ್ಲಿ ರಿಪೋರ್ಟ್ ಅನ್ನ ಅದು ಸ್ಟಡಿ ಮಾಡಿ ಅದಕ್ಕೆ ಕ್ರಮ ತಗೊಳ್ಳುತ್ತದೆ. 5 ವರ್ಷದ ಅವಧಿ ಇದೆ. 5 ವರ್ಷದ ಅವಧಿಯಲ್ಲಿ ಅದಕ್ಕೆ ಕ್ರಮ ತಗೊಳ್ಳುತ್ತದೆ. ಇನ್ನು ಕೂಡ 2.5 ವರ್ಷ ಅವಧಿ ಇದೆ. ಅದು ಪರಿಶೀಲನೆಯಲ್ಲಿ ಇದೆ. ವರದಿ ಬಂದಿದೆ. ವರದಿಯನ್ನ ಅದರ ಪ್ರಾಸ್ ಅಂಡ್ ಕಾನ್ಸ್ ಏನಿದೆ ಸರ್ಕಾರದಿಂದ ಅದಕ್ಕೆ ಲೀಗಲ್ ಒಪಿನಿಯನ್ ಅನ್ನ ತಕೊಂಡು ಏನು ಕ್ರಮ ವಹಿಸಬೇಕು ಅಂತ ತಗೊಳ್ಳಿಕ್ಕೆ ಸಮಯಾವಕಾಶ ಬೇಕಾಗ್ತದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.